ಉಡುಪಿಯ ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಶತಚಂಡಿಕಾ ಯಾಗವು ಅತ್ಯಂತ ವೈಭವದಿಂದ ನಡೆಯಿತು. ರಜತ ಪೀಠಪುರ ಉಡುಪಿ ಅನಂತೇಶ್ವರನ ಸನ್ನಿಧಾನದಲ್ಲಿರುವ 4 ದುರ್ಗಾ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ದೇವಿಯ ಮಂಡಲ ರಚಿಸಿ ಮಂಡಲ ಪೂಜೆಯನ್ನು ಮಾಡಲಾಯಿತು. ಹೋಮಕ್ಕೆ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಿ ಕಲಶ ಪೂಜೆ, ಹೋಮಕ್ಕೆ ತರ್ಪಣ ನೀಡಿ ಮಹಾಪೂಜೆಯನ್ನು ಮಾಡಲಾಯಿತು. ಹೋಮದ ಪೂರ್ಣಾಹುತಿಯ ಮಂಗಳ ದ್ರವ್ಯವನ್ನು ಮೆರವಣಿಗೆ ಮೂಲಕ ತಂದು ದೇವಿಗೆ ಸಮರ್ಪಿಸಿ ಸುವಾಸಿನಿ ಆರಾಧನೆ ಮತ್ತು ಕನ್ನಿಕಾ ಪೂಜೆಯನ್ನು ಮಾಡಲಾಯಿತು. ದರ್ಶನ ಬಲಿ ಹಾಗೂ ಮಹಾ ಅನ್ನ ಸಂತರ್ಪಣೆಯ ಅಂಗವಾಗಿ ಪಲ್ಲ ಪೂಜೆಯು ನೆರವೇರಿತು.